ಸಾಮಾನ್ಯವಾಗಿ ತುಳುನಾಡಿನ ಜನರು ಸಮಸ್ಯೆಗಳು ಬಂದಾಗ ತಾವು ನಂಬಿರುವ ದೈವದ ಬಳಿ ಪ್ರಾರ್ಥಿಸುತ್ತಾರೆ. ನಂಬಿದ ದೈವ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಎಂಬ ಅಚಲ ವಿಶ್ವಾಸವೇ ಇದಕ್ಕೆ ಕಾರಣ. ಆದರೆ ಸಮಸ್ಯೆ ಬಗೆಹರಿಸುವ ದೈವದ ವಿಚಾರವೇ ಈಗ ನ್ಯಾಯಾಲಯದ ಮೆಟ್ಟಿಲೇರಿದೆ. ದೈವ ನರ್ತನಕ್ಕೆ ದೈವ ನರ್ತಕರಿಂದಲೇ ವಿರೋಧ. ನರ್ತನ ಸೇವೆ ಮಾಡದಂತೆ ತಡೆದಿದ್ದ ದೈವ ನರ್ತಕರು. ರಕ್ಷಣೆಗಾಗಿ ನ್ಯಾಯ ದೇವತೆ ಮೊರೆ ಹೋದ ದೈವ ನರ್ತಕ. ದೈವ ನರ್ತನವನ್ನ ಯಾರೂ ಕೂಡ ಬೇಕಾದ ರೀತಿಯಲ್ಲಿ ಮಾಡಬಾರ್ದು ಅಂತ ಈ ಹಿಂದೆಯೇ ದೈವ ನರ್ತಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲೆಂದರಲ್ಲಿ ಬಣ್ಣ ಹಚ್ಚಿ ದೈವದಂತೆ ನರ್ತನ ಮಾಡಬಾರ್ದು ಅಂತಾನು ಒತ್ತಾಯಿಸಿದ್ರು. ಆದ್ರೆ ಇದೀಗ ನಿಜವಾಗಿಯೂ ನಡೆಯುವ ನರ್ತನ ಸೇವೆಗೆ ದೈವ ನರ್ತಕರಿಂದಲೇ ಅಡ್ಡಿ ಉಂಟಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮೂಡಾಯಿ ಪಲ್ಕೆ ಎಂಬಲ್ಲಿ ನಡೆಯುವ ರಕ್ತಗುಳಿಗ ದೈವದ ನರ್ತನವನ್ನ ಮುಗೇರ ಸಮುದಾಯದ ಯುವಕ ಮಾಡ್ತಾ ಇರೋದು ಇದಕ್ಕೆ ಕಾರಣ ಎನ್ನಲಾಗಿದೆ. ತನ್ನ 9ನೇ ವಯಸ್ಸಿಗೆ ದೈವದ ಆವಾಹನೆಯಾಗಿ ನರ್ತನೆಯ ಸೇವೆಯನ್ನ ಚಿತ್ತರಂಜನ್ ಎಂಬ ಯುವಕ ಮಾಡ್ತಾ ಇದ್ದಾರೆ. ಆದ್ರೆ ಇದು ಪರಂಪರೆಗೆ ವಿರುದ್ಧವಾಗಿದ್ದು ಪರವ, ಪಂಬದ, ನಲಿಕೆ ಮೊದಲಾದ ನಿರ್ದಿಷ್ಟ ಸಮುದಾಯದವರು ಮಾತ್ರ ಮಾಡಬೇಕು ಎನ್ನುವುದು ಈ ಆಕ್ಷೇಪಕ್ಕೆ ಕಾರಣ. ಕಳೆದ ಜನವರಿಯಲ್ಲಿ ಇವರ ನರ್ತನ ಸೇವೆಗೆ ದೈವ ನರ್ತಕರು ಅಡ್ಡಿ ಮಾಡಿದ್ದು ಈ ವರ್ಷ ಹಾಗಾಗದಂತೆ ಕಾಪಾಡಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಲಾಗಿದೆ. ಪೂರ್ವ ಕಾಲದಲ್ಲಿ ಮಡಕೆ ಮಾಡುವವರಿಗೆ ಅವರಿಗೆ ಸಂಬಂಧಪಟ್ಟಿದಂಥ ಕ್ಷೇತ್ರ ಅಂತ ಇದು. ಈ ಕಾಲದಲ್ಲಿ ನಮಗೆ ಸಿಕ್ಕಿದೆ, ನಾವು ಇದನ್ನು ಒಂದು ಆರಾಧನೆ ಮಾಡ್ಕೊಂಡು ಬರಬೇಕಂತ ದೈವದೊಂದು ಕಟ್ಟುಕಟ್ಟಲೆ ಉಂಟು. ಆದರೆ ಇದಕ್ಕೆ ದೈವಕ್ಕೆ ಯಾರು ಬೇಕೋ ಅವರನ್ನೇ, ಈ ಮಡಕೆ ಮಾಡುವವರ ಸಮುದಾಯ ಉಂಟು ಅವರನ್ನೇ ಕರೆಸ್ಕೊಳ್ಳೋದು. ಯಾಕಂದರೆ ಇಲ್ಲಿ ಇದಕ್ಕೆ ದೈವಕ್ಕೆಲ್ಲ ನಿಲ್ಲುವುದು ಮೂಲ್ಯ ಸಮುದಾಯದವರು. ಮಡಕೆ ಯಾರು ಇದು ಮಾಡ್ತಾರೆ ಆದ ಮಾಡಿದವರು ಅವರೇ ಬಂದು ಇದಕ್ಕೆ ಆರಾಧನೆ ಮಾಡೋದು. ಅವರೇ ಬೇಕಂತ ಅವರನ್ನೇ ಕರೆಸಿದೆ, ಅಂಡಿಂಜೆಯಿಂದ ಅವರನ್ನೇ ಕರೆಸಿದ್ದು ಅವರೇ ಮಾಡೋದು. ಯಾವುದಕ್ಕೆ ದೈವ ಹೇಳಿದೆ ಯಾರು ಬೇಕು ಅವರನ್ನೇ ನಾನೇ ಕರೆಸ್ತೀನಿ, ನೀವಾಗಿ ಯಾವುದೇ ಪ್ರಚಾರ ಕೂಡ ಮಾಡಬಾರ್ದು, ನೀವಾಗಿ ಯಾವುದೇ ಮಾಡಬಾರ್ದು, ಯಾರು ಬೇಕು ಅವರನ್ನು ನಾನೇ ಕರೆಸ್ಕೊತೀನಿ ಅಂತ. ತದನಂತರ ಕೂಡ ಇನ್ನು ನಾವು ಮಾಡುವ ಕಾರ್ಯಕ್ಕೆ ಕೂಡ ದೈವವಾಗಿ ಸೂಚಿಸುತ್ತಂತೆ, ಯಾರು ಬೇಕು ಅವರನ್ನೇ ಅದೇ ಸೂಚಿಸಿಕೊಳ್ಳುತ್ತೆ. ಆಮೇಲೆ ನಂದು ಏನು ಕರ್ಮ ಉಂಟು ಆ ಕರ್ಮದ ಮೇಲೆ ನಾನು ಅದನ್ನು ಆ ಕಾರ್ಯದ ಮೇಲೆ ನಾನು ಮಾಡ್ಕೊಂಡು ಹೋಗ್ಬೇಕಂತಿದ್ದೀನಿ. ಮುಗೇರ ಸಮುದಾಯಕ್ಕೆ ಸೇರಿರುವ ಇವರಿಗೆ ಬಾಲ್ಯದಲ್ಲಿಯೇ ಗುಳಿಗ ದೈವದ ಆವಾಹನೆಯಾಗ್ತಾ ಇದ್ದು ಮನೆಯಲ್ಲಿಯೇ ಹಲವು ದೈವಗಳು ನೆಲೆಯಾಗಿವೆ. ಹೀಗಾಗಿ ಪ್ರತಿ ತಿಂಗಳ ಸಂಕ್ರಾಂತಿಯಂದು ಇವರು ದೈವ ನರ್ತನ ಸೇವೆಯನ್ನ ಖುದ್ದು ತಾವೇ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ಜನವರಿಯಲ್ಲಿ ಇವರ ಮನೆಯಲ್ಲಿ ನಡೆದಿದ್ದ ನರ್ತನ ಸೇವೆಗೆ ನಲಿಕೆ ಸಮುದಾಯದವರು ತಡೆ ಒಡ್ಡಿದ್ರು. 9ನೇ ತರಗತಿ ತನಕ ಓದಿರುವ ಚಿತ್ತರಂಜನ್ ಅವರನ್ನ ಹೊರತುಪಡಿಸಿದ್ರೆ ಮನೆಯವರೆಲ್ಲರೂ ವಿದ್ಯಾವಂತರಾಗಿದ್ದಾರೆ. ಅನುಕೂಲಸ್ಥರೂ ಆಗಿರುವ ಈ ಕುಟುಂಬಕ್ಕೆ ಚಿತ್ತರಂಜನ್ ಅವರನ್ನ ದೈವದ ಚಾಕರಿ ಮಾಡಲು ಬಿಡದೆ ಬೇರೆ ಮಾರ್ಗ ಕೂಡ ಇಲ್ಲದಂತಾಗಿದೆ. ಹೀಗಾಗಿ ಈ ಬಾರಿ ನರ್ತನ ಸೇವೆ ನಡೆಯುವ ವೇಳೆ ನಲಿಕೆ ಸಮುದಾಯದಿಂದ ಮತ್ತೆ ಅಡ್ಡಿ ಎದುರಾಗುವ ಆತಂಕ ಇವರಲ್ಲಿದೆ. ನನ್ನ ಮಗುವನ್ನು ಇಲ್ಲಿ 9ನೇ ಕ್ಲಾಸಲ್ಲಿ ನಿಲ್ಲಿಸಿ ದೈವ ಆರಾಧನೆಗೆ ಬಿಡುವಂಥ ವ್ಯಕ್ತಿಯಲ್ಲ. ಏನಿದ್ರು ನಾನು ಶಿಕ್ಷಣ ಕೊಡುವುದು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೊಳ್ಳೆ ಸ್ಟೇಜಲ್ಲಿ ನಿಲ್ಲಿಸಬೇಕಂತ ತುಂಬ ಆಸೆ ಇದ್ದವನು. ಆದರೆ ವಿಧಿ ಆಟ ನಮಗೆ ದೇವರು ಒಂದು ಅನುಗ್ರಹ ಮಾಡಿದ್ದಾರೆ. ಅವರ ಸೇವೆ ಮಾಡುವುದು ನಾವು, ಅವರ ಆ ಸೇವೆಯಲ್ಲಿ ನಾವು ನಿರತರಾಗಿರುವುದು. ಆ ಶಿವಲಿಂಗ ಉದ್ಭವ ಆದಮೇಲೆ ನಾವು ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಆ ದೇವರನ್ನು ಈ ಜಾಗದ ಸತ್ಯಗಳು ನಮ್ಮನ್ನು ಒಂದು ರೀತಿ ಮೇಲೆ ತಂದಿದೆ. ಮತ್ತು ಕಳೆದ 5-6 ವರ್ಷ ತನಕ ಮೊದಲಿನಿಂದಲೂ ಸಂಕ್ರಮಣ ದಿವಸ ಇಲ್ಲಿ ದೈವ ನರ್ತನ ಮಾಡ್ತಿದ್ದೆ. ಸಾಧಾರಣ ಒಂದು ನನ್ನ ಅಂದಾಜು ಪ್ರಕಾರ ಒಂದು 60-70 ಮೇಲೆ ಆಯಿತು ಇಲ್ಲಿ ಅವರು ದರ್ಶನ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿ ಸಂಕ್ರಮಣ ಇತ್ತು ಮತ್ತು ಅನ್ನ ಸಂತರ್ಪಣ ಎಲ್ಲ ನಡೀತಾ ಇತ್ತು. ಈ ಕಳೆದ 6ನೇ ವರ್ಷದ ಜಾತ್ರೋತ್ಸವ ಆದಮೇಲೆ ಮರುದಿವಸ ಒಂದು ದೈವೋತ್ಸವ ಆಯಿತು. ಆವಾಗಲೇ ನಮಗೆ ದೈವ ನುಡಿಯಾಗಿತ್ತು ಸಂಕ್ರಮಣದ ದಿವಸ. ಇದು ದೇವರದ್ದು ಫೋಟೋ ತೆಗೆಯುವಾಗಿಲ್ಲ, ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕಿಲ್ಲ. ನಾವು ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿತ್ತು. ನಮ್ಮಲ್ಲಿ ದೇವರದ್ದು ಫೋಟೋ ಇಲ್ಲ. ನಾವು ಇವಾಗ ಜಾತ್ರಾ ಮಹೋತ್ಸವ ಕಾಗದಲ್ಲೆಲ್ಲ ಹಾಕೋದು ಇಮೇಜ್ ಅದು ಹಾಕೋದು. ನಮ್ಮಲ್ಲಿ ದೇವರದ್ದು ಫೋಟೋ ಇಲ್ಲ. ನರ್ತನದ್ದು ವಿಡಿಯೋ ಮಾಡುವಂಗಿಲ್ಲ, ಅದು ಮಾಡಲಿಲ್ಲ.
ಇವರು ಏಕಾಏಕಿ ಬಂದು ಒಂದು ಪರ್ಮಿಷನ್ ಪಡೆಯದೆ ಸೀದಾ ಬಂದು ವಿಡಿಯೋ ಮಾಡಿ ಅವನ ಸಿರಿಯನ್ನೆಲ್ಲ ಮೇಗೆ ಕೈ ಹಾಕಲಿಕ್ಕೆ ಬಂದದ್ದು, ಇದೆಲ್ಲ ನಮಗೆ ಭಾರಿ ಮುಜುಗರ ಅಂತ. ದೈವಗಳಿಗೆ ಏನು ಬೇಕು ಏನು ಬೇಡ ಅಂತ ದೈವಗಳೇ ನಿರ್ಧಾರ ಮಾಡುತ್ತೆ ಅಂತ ತುಳುನಾಡ ಜನರ ನಂಬಿಕೆ. ಇಲ್ಲಿ ಚಿತ್ತರಂಜನ್ ಎಂಬುವರ ಮೈ ಮೇಲೆ ಗುಳಿಕ ದೈವದ ಆವಾಹನೆ ಆಗ್ತಾ ಇದೆ ಅಂತ ಸ್ವತಃ ಅವರೇ ನರ್ತನ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಲಿಕೆ ಸಮುದಾಯದವರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದು ದೈವದ ನಡೆಯಲ್ಲಿಯೇ ಇತ್ಯರ್ಥವಾಗಬೇಕಾಗಿತ್ತು. ಆದರೆ ವಿಪರ್ಯಾಸ ಅಂದ್ರೆ ದೈವ ತೀರ್ಮಾನಿಸುವ ವಿಚಾರ ಸದ್ಯ ನ್ಯಾಯಾಲಯದ ಮೆಟ್ಟಿಲೇರಿದ್ದು ದೈವಾರಾಧಕರಿಗೂ ಇರಿಸು ಮುರಿಸು ಉಂಟಾಗಿದೆ. ಶರತ್ ಪುತ್ತೂರು, ನಮಗುಡ್ಲ ನ್ಯೂಸ್.